ಧಾರ್ಮಿಕ ಹಿನ್ನೆಲೆ ಇರುವ ತುಳುನಾಡಿನ ಅವಳಿ ಕಾರಣಿಕ ಪುರುಷರಾದ ಕೋಟಿ ಚೆನ್ನಯ್ಯರ ಜನ್ಮಸ್ಥಳ ಹಾಗೂ ಮೂಲಸ್ಥಾನವಾದ ಪಡುಮಲೆಯಲ್ಲಿ ಕೋಟಿ ಚೆನ್ನಯ್ಯರು ಹಾಗೂ ಅವರ ತಾಯಿ ದೇಯಿ ಬೈದತಿ ಆರಾಧಿಸಿಕೊಂಡು ಬಂದಿದ್ದ ನಾಗಬೆರ್ಮೆರ ಗುಡಿ, ನಾಗದೇವರ ಸನ್ನಿಧಿ, ರಕ್ತೇಶ್ವರಿ ಸನ್ನಿಧಿ, ತೀರ್ಥಬಾವಿ, ದೇಯಿ ಬೈದತಿಯವರ ಮಹಾ ಸಾನ್ನಿಧ್ಯ, ಜೀರ್ಣೋದ್ಧಾರ ಕಾರ್ಯಗಳು ಅಂತಿಮ ಹಂತದಲ್ಲಿದ್ದು ಮಾರ್ಚ್ ತಿಂಗಳಲ್ಲಿ ಬ್ರಹ್ಮಕಲಶೋತ್ಸವ ನಡೆಸಲು ಉದ್ದೇಶಿಸಿರುವ ಹಿನ್ನೆಲೆಯಲ್ಲಿ ನೂತನ ನಾಗಕನ್ಯೆ ಹಾಗೂ ನಾಗಬಿಂಬಗಳ ಜಲಾಧಿವಾಸ ಕಾರ್ಯಕ್ರಮ ನಡೆಯಿತು. ಧಾರ್ಮಿಕ ವಿಧಿವಿಧಾನಗಳಂತೆ ಗಂಗಾಪೂಜೆ ನೆರವೇರಿಸಿ ನಾಗಕನ್ಯೆ ಹಾಗೂ ನಾಗಬಿಂಬಗಳನ್ನು ಯರುಕೊಟ್ಯದಲ್ಲಿರುವ ವಿಶಾಲ ಕೆರೆಯಲ್ಲಿ ಜಲಾಧಿವಾಸ ನಡೆಸಲಾಯಿತು. ಪಡುಮಲೆ ಕೂವೆ ಶಾಸ್ತಾರ ವಿಷ್ಣುಮೂರ್ತಿ ದೇವಳದ ಅರ್ಚಕ ಮಹಾಲಿಂಗ ಭಟ್ ಅವರು ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಿ ಪ್ರಾರ್ಥನೆ ಸಲ್ಲಿಸಿದರು. ಕ್ಷೇತ್ರದ ಮುಕ್ತೇಸರರಾದ ಚಿತ್ರನಟ ವಿನೋದ್ ಆಳ್ವ ಮೂಡಾಯೂರು, ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಟ್ರಸ್ಟ್ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಗೌರವಾಧ್ಯಕ್ಷರಾದ ಮಾಜಿ ಶಾಸಕ ರುಕ್ಮಯ್ಯ ಪೂಜಾರಿ, ಕಾರ್ಯದರ್ಶಿ ಶ್ರೀಧರ್ ಪಟ್ಲ, ರತನ್ ಕುಮಾರ್ ನಾಗ್ ಕನರೂರು ಗುತ್ತು ಅವರ ನೇತೃತ್ವದಲ್ಲಿ ನಾಗಬಿಂಬಗಳ ಜಲಾಧಿವಾಸ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಮಾತನಾಡಿದ ಪಡುಮಲೆ ಕೋಟಿ ಚೆನ್ನಯ್ಯ ಜನ್ಮಸ್ಥಾನ ಸಂಚಲನ ಟ್ರಸ್ಟ್ನ ಅಧ್ಯಕ್ಷ ಹರಿಕೃಷ್ಣ ಬಂಟ್ವಾಳ್, ಕೋಟಿ ಚೆನ್ನಯ್ಯರು ಯಾವುದೇ ಜಾತಿ, ಮತ, ವರ್ಗಕ್ಕೆ ಸೀಮಿತವಾಗಿ ಉಳಿದವರಲ್ಲ. ಇದು ಕೇವಲ ಒಂದು ಜಾತಿಗೆ, ಗ್ರಾಮ, ಊರಿಗೆ ಸೀಮಿತವಾದ ಕಾರ್ಯಕ್ರಮವೂ ಅಲ್ಲ. ಇದ್ದಂತಹ ವ್ಯವಸ್ಥೆಯನ್ನು ಜೀರ್ಣೋದ್ಧಾರಗೊಳಿಸುವ ಮೂಲಕ ಕೋಟಿ ಚೆನ್ನಯ್ಯರ ಚರಿತ್ರೆಯನ್ನ ಜನಮಾನಸಕ್ಕೆ ತಲುಪಿಸುವ ಕಾರ್ಯಕ್ರಮ ಎಂದರು. ಈ ದೇಶದ ಚರಿತ್ರೆಯಲ್ಲಿ ಕೋಟಿ ಚೆನ್ನಯ್ಯರು ಎಲ್ಲಿ ಅವರ ಜನ್ಮಸ್ಥಳ ಯಾವುದು, ಎಲ್ಲಿ ಅವರು ಹುಟ್ಟಿದ್ದಾರೆ, ಎಲ್ಲಿ ಅವರು ಬೆಳೆದಿದ್ದಾರೆ, ಇವತ್ತು ಇತಿಹಾಸದ ಪುಟಗಳಲ್ಲಿ ಅವರ ಹೆಸರು ರಾರಾಜಿಸುತ್ತಿದ್ದರೆ, ಧಾರ್ಮಿಕ ಕ್ಷೇತ್ರಗಳಲ್ಲಿ ಅವರ ಹೆಸರು ಇವತ್ತು ಅಜರಾಮರವಾಗಿದ್ದರೆ ಅದಕ್ಕೆ ಮೂಲ ಕಾರಣ, ಮೂಲ ಸ್ಥಾನ, ಜನ್ಮಸ್ಥಾನ ಅದು ಪಡುಮಲೆ. ಈ ಸ್ಥಳದಲ್ಲಿ ಇವತ್ತು ತಾಯಿ ದೇಯಿ ಬೈದೇಜಿಯ ಸಮಾಧಿ ಸ್ಥಳ ಮತ್ತು ಅವರು ನಂಬಿಕೊಂಡು ಬಂದಂತಹ ಬೆಂಬರಗುಡಿಯನ್ನು ಬ್ರಹ್ಮಕಲಶೋತ್ಸವ ಜೀರ್ಣೋದ್ಧಾರ ಮಾಡಿ ಬ್ರಹ್ಮಕಲಶೋತ್ಸವ ಮಾಡುವಂತಹ ಕಾರ್ಯಕ್ರಮದ ಅಂಗವಾಗಿ ಇವತ್ತು ನಮ್ಮ ವಿನೋದ್ ಆಳ್ವರ ಈ ಸ್ಥಳದಲ್ಲಿ ಒಂದು ಕೆರೆಯಲ್ಲಿ ಇವತ್ತು ಆ ನಾಗದೇವರ ಮೂರ್ತಿಯನ್ನು ನಾವು ನೀರಿನಲ್ಲಿ ಹಾಕಿ 48 ದಿವಸಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಅದಕ್ಕೆ ಪೂಜೆ ಕೊಟ್ಟು ಆ ಒಂದು ಕಾರ್ಯಕ್ರಮವನ್ನು ಈಗ ನಿರ್ವಹಿಸಿದ್ದೇವೆ. ಏತನ್ಮಧ್ಯೆ ಮಾತನಾಡಿದ ಕ್ಷೇತ್ರದ ಮುಕ್ತೇಸರ ವಿನೋದ್ ಆಳ್ವ ಮೂಡಾಯೂರು, 274 ಕಡೆಗಳಲ್ಲಿ ಆರಾಧನೆ ಪಡೆಯುತ್ತಿರುವ ಕೋಟಿ ಚೆನ್ನಯ್ಯರಿಗೆ ಜನ್ಮಸ್ಥಳವಾದ ಪಡುಮಲೆಯಲ್ಲಿ ಆರಾಧನೆ ಇಲ್ಲದಿರುವುದನ್ನು ಮನಗಂಡು ಪ್ರಶ್ನಾಚಿಂತನೆಯ ಮೂಲಕ ಸಾನ್ನಿಧ್ಯಗಳ ಬಗ್ಗೆ ಅರಿತುಕೊಂಡು ಜಾತಿ ಮತ ಭೇದವಿಲ್ಲದೆ ತಂಡವಾಗಿ ಇಲ್ಲಿನ ಸಾನ್ನಿಧ್ಯಗಳ ಜೀರ್ಣೋದ್ಧಾರಕ್ಕೆ ಹೊರಟಿದ್ದೇವೆ. ಧರ್ಮಕ್ಕೆ ಹಾಗೂ ಕೋಟಿ ಚೆನ್ನಯ್ಯರ ಇತಿಹಾಸಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಕಾರ್ಯಗಳನ್ನು ನಡೆಸಲು ನಿರ್ಧರಿಸಿರುವುದಾಗಿ ತಿಳಿಸಿದರು. ಕೋಟಿ ಚೆನ್ನಯ್ಯರು ಈ ಪಡುಮಲೆ ಬಿಟ್ಟು ಎಲ್ಲಾ ಕಡೆ ದೊಡ್ಡ ರೀತಿಯಲ್ಲಿ ಆಚಾರ ಪಡುತ್ತಾರೆ. ಅದು ಪಡುಮಲೆಯಲ್ಲಿ ಯಾಕೆ ನಾವು ಮಾಡಿಲ್ಲ, ಯಾಕೆ ಇದು ಇದೆ, ಅದಕ್ಕೆ ಎಲ್ಲರೂ ಒಂದು ಸೇರಿ ಈಗ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ ನಾವೆಲ್ಲ ಒಂದು ಟೀಮ್ ಆಗಿ ಹೊರಟಿದ್ದೇವೆ. ಇದರಲ್ಲಿ ಜಾತಿ ಮತ ಭೇದವಿಲ್ಲ. ಪಡುಮಲೆಯಲ್ಲಿ ಏನು ಆಗಬೇಕು ಅಂತ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇಳಿ ಅದರ ಪ್ರಕಾರ ಒಂದು ದೈವಿಕವಾಗಿ ನಮ್ಮ ಧರ್ಮಕ್ಕೆ ಒಂದು ಯಾವ ರೀತಿಯ ತೊಂದರೆ ಆಗದ ಹಾಗೆ ಮತ್ತೆ ಕೋಟಿ ಚೆನ್ನಯ್ಯರ ಇತಿಹಾಸಕ್ಕೆ ಯಾವುದೇ ಧಕ್ಕೆ ಬರದ ಹಾಗೆ ನಾವು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಇದಕ್ಕೆ ಎಲ್ಲ ಮತ, ಎಲ್ಲ ಜಾತಿಯವರು, ಎಲ್ಲ ಊರಿನವರು ಸೇರಿ ಬರ್ತಾ ಇದ್ದಾರೆ. ಬಂದು ನಾವೆಲ್ಲ ಸೇರಿ ಇದನ್ನು ಪಡುಮಲೆಯನ್ನು ಮತ್ತೊಂದು ಸಲ ಆ ಇತಿಹಾಸದಲ್ಲಿ ಹೇಗೆ ನಡೆಯುತ್ತಾ ಇತ್ತು ಹಾಗೆ ಇನ್ನೊಂದು ಸಲ ತೋರಿಸುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಹಾಗೂ ಪಡುಮಲೆಯ ಇತಿಹಾಸದ ಕುರಿತು ಕೃತಿ ರಚಿಸಿದ್ದ ಕೆಸಿ ಪಾಟಾಳಿ ಪಡುಮಲೆ ಮಾತನಾಡಿ, 90ನೇ ದಶಕದಲ್ಲಿ ಕರ್ನಾಟಕ ಸರ್ಕಾರವೇ ಪಡುಮಲೆ ಇತಿಹಾಸಕ್ಕೆ ಮಾನ್ಯತೆ ನೀಡಿದೆ. 9ನೇ ತರಗತಿ ಕನ್ನಡ ಪುಸ್ತಕದಲ್ಲಿ ಮೊದಲನೇ ಪಾಠ ಇದ್ದುದು ಪಡುಮಲೆಯದ್ದು ಎಂದರು. 90ರ ದಶಕದಲ್ಲಿ ಕರ್ನಾಟಕ ಸರ್ಕಾರವೇ ಇದಕ್ಕೆ ಮಾನ್ಯತೆ ಕೊಡುವ ರೀತಿಯಲ್ಲಿ 9ನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಮೊದಲನೆಯ ಪಾಠ ಆಗ ಇದ್ದದ್ದು ಪಡುಮಲೆಯಲ್ಲಿ. ಇದೇ ಸಂದರ್ಭ ಮಾತನಾಡಿದ ಪಡುಮಲೆ ಮಸೀದಿ ಅಧ್ಯಕ್ಷ ಮಹಮ್ಮದ್ ಬಡಗನ್ನೂರು, ಪಡುಮಲೆಯಲ್ಲಿನ ಹಿನ್ನೆಲೆ ಹಾಗೂ ಐತಿಹ್ಯಗಳು ವಿಶೇಷವಾಗಿದ್ದು ಸಾಮಾಜಿಕ ನ್ಯಾಯ ಕೊಡುವ ಈ ಪುಣ್ಯಾತ್ಮರ ನಾಡಿನ ಇತಿಹಾಸ ಉಳಿಯಬೇಕೆಂದರು. ಪಡುಮಲೆಯ ಈ ಐತಿಹ್ಯಗಳು ಮತ್ತು ಒಂದು ಸಾಮಾಜಿಕ ನ್ಯಾಯವನ್ನ ಕೊಡ್ತಕ್ಕಂಥ ಬಹಳ ವಿಶೇಷವಾಗಿ ಆ ಒಂದು ಪುಣ್ಯಾತ್ಮರುಗಳು, ಆ ಮಹಾನ್ ವೀರರ ಒಂದು ನಾಡಿದು. ಇಲ್ಲಿ ಯಾವುದೇ ಸಂದರ್ಭಗಳು ಎಲ್ಲಿ ಏನಾದರೂ ಕೂಡ ಇಲ್ಲಿ ಒಂದು ಸಹೋದರತ್ವಕ್ಕೆ, ಮತ ಸೌಹಾರ್ದಕ್ಕೆ ಎಲ್ಲಿಯೂ ಕೂಡ ಇಲ್ಲಿ ತೊಂದರೆ ಆಗಲಿಲ್ಲ. ಅದು ಖಂಡಿತವಾಗಿ ಬಹುಶಃ ಅದರ ಹಿನ್ನೆಲೆ ಮತ್ತು ಪರಂಪರೆಯ ಒಂದು ದಾರಿಗಳು ಅದು ಬಹುಶಃ ಆ ಭಾಗದಿಂದ ಬಂದಿದೆ ಅಂತ ಹೇಳಿ ಹೇಳ್ಬೋದು. ಕೋಟಿ ಚೆನ್ನಯ್ಯರ ಜನ್ಮಸ್ಥಾನದ ಸಮೀಪದಲ್ಲೇ ಇರುವ ಪಡುಮಲೆ ಮಸೀದಿಯಲ್ಲಿ ಪ್ರತಿನಿತ್ಯ ನಮಾಜ್ ಸಂದರ್ಭದಲ್ಲಿ 2 ದೀಪಗಳನ್ನು ಉರಿಸಿ ಕೋಟಿ ಚೆನ್ನಯ್ಯರಿಗೆ ಗೌರವ ಸಲ್ಲಿಸುವ ಸಂಪ್ರದಾಯ ಇಂದಿಗೂ ಉಳಿದುಕೊಂಡು ಬಂದಿದೆ. ಇಂತಹ ಸಂಪ್ರದಾಯವನ್ನ ಪಡುಮಲೆ ಬಿಟ್ಟು ಎಲ್ಲೂ ಕಾಣಲು ಸಾಧ್ಯವಿಲ್ಲ ಎಂದು ಹರಿಕೃಷ್ಣ ಬಂಟ್ವಾಳ್ ಹೇಳಿದ್ದಾರೆ.